ಆ ಆ ಇನ್ನು ಯಾಕೆ ತಡ ರಥಾರೂಢಲಾಗಿ ಆಯ್ದವನೇ ಉದ್ದೇಶದಿಂದಲಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿ
ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳ್ತಾ ಇದ್ದ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಬೋದ ಶುಂಭದ್ದಾರವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಅಂತಹ ಮಹಾಶಕ್ತಿವಂತರಾಗಿರುವಂತಹ ತಾವಿದ್ದ ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮಂಗಳೇ ಸರ್ವಮಂಗಳ ಜಗತ್ತರಲ್ಲಿ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾರೆ. ಶುಭವಾಗಲಿ ಅಮ್ಮ. ಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತು ಕಲೆ ರಕ್ತಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆಯ ಅಜ್ಞಾನವಂತಿಯಾಗಿ ಭಕ್ತಿಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾರೆ. ಅಮ್ಮ, ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೆ? ಅಂತೆ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಯಾಗಿರಲಿ, ಅವಳ ಅಂಗ ಸಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬ ಆತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಉಂಟು ಅಂತಾದ್ರೆ ಶುಂಭದ್ದರೇ ಮತ್ತೊಬ್ಬನಿಗಿಲ್ಲ. ಅವನನ್ನು ಮದುವೆಯಾಗುವುದಕ್ಕಾಗಿ ಇಳಿದು ಒಲಿದು ಬರಬೇಕಮ್ಮ. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಾ. ನಿನ್ನೊಡೆಯನಾದಂತಹ ಶುಂಭನನ್ನು ಮರಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇದೆಯಾ. ಸ್ಪಷ್ಟವಾದಂತಹ ನಿರ್ಧಾರವನ್ನು ಈ ಹಿಂದೆ ತಿಳಿಸಿದ್ದೇನೆ. ಯಾವಾತನು ಕತ್ತಿ ಕಾಳಗದ ಮುಖ್ಯರು ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನ್ನುವ ಹಾಗೆ. ಇನ್ನು ಈ ಕಾಳಗ ಎಲ್ಲ ಯಾಕೆ ಮುಗಿಲಿಕ್ಕಾಗ? ನಿನ್ನ ಒಡೆಯ ಶುಂಭ ಬರಲಿಲ್ಲ. ಅವನ ಅನುಚರರನ್ನು ಕಳುಹಿಸಿಕೊಟ್ಟ, ನನ್ನ ಕೈಯಿಂದಲೇ ಕೊಲಿಸಿದ. ಕೇವಲ ಸ್ತ್ರೀಭ್ರಾಂತನಾಗಿ ಕಳರನ್ನೆಲ್ಲ ಕಾರಣಕ್ಕೆ ಕಳುಹಿಸಿ ನನ್ನ ಆಶ್ಚರ್ಯವಿದು. ಸಪ್ತಮಾಸಿಗಳೊಬ್ಬಳಾಗಿರುವಂತಹ ಇಂದ್ರಾವಳಿ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಳಲ್ಲ. ಒಳ್ಳೆಯದಾಯಿತು. ಬ್ರಹ್ಮದೇವರಿಂದ ವನ ಒಂದು ಬಿಂದು ರಕ್ತ ಭೂಮಿಗೆ ಸೋತಿತು ಅಂತಾದ್ರೆ
ಸೇರಿಕೊಂಡಂತಹ ಹೊತ್ತು ದುಷ್ಟರನ್ನು ಸಂಹರಿಸುತ್ತಾ ಬರುತ್ತಿರುವಂತಹ ವೇಳೆಯಲ್ಲಿ ಹುಟ್ಟಿಕೊಂಡಂತಹ ಉತ್ಪಾದವಿಂಡ ರಕ್ತಬೀಜವನ್ನು ಎತ್ತರಿಯುವುದಕ್ಕೆ ಬೇಕಾಗಿ ನಾಲಿಗೆಯಲ್ಲಿ ದರಿದ್ರಿಗೆ ಹಾಸುತ್ತ ರಕ್ತ ಎನ್ನುವಂತ ನಾಮವನ್ನು ಇರಿಸಿಕೊಂಡು ಬಂದೆ. ಭೀಕರ ಭಯಂಕರ ಸ್ವರೂಪವನ್ನು ಕಂಡಂತಹ ದೇವಾನ ದೇವತೆಗಳು ಭಯಭೀತರಾಗಿ ಭಕ್ತಿಯನ್ನು ಮುಂದುವರಿಸಿದಾಗ ಭೀಕರ ಸ್ವರೂಪವನ್ನು ಮರೆಮಾಡಿ ಮಾಯಾ ರೂಪವನ್ನು ಸೇರಿಕೊಂಡೇ ರಕ್ತೇಶ್ವರಿ ಶಕ್ತಿಯಾಗಿ ದೈವವಾಗಿ ಭೂಮಂಡಲದಲ್ಲಿ ಆರಾಧಿಸಿಕೊಂಡು ಬಂದಂತಹ ಹೊತ್ತಲ್ವೇ ಭಾಗವತರೆ. ಇದುವೇ ಸಂಸಾರ ಶುಭ ಮುಹೂರ್ತ ಶುಭಗಳಿಗೆ ಎನ್ನುವ ಹಾಗೆ ಭಕ್ತಿಯಿಂದ ನನ್ನ ಸಂಸಾರ ಇವತ್ತು ಭಕ್ತಿಯಿಂದ ನನ್ನನ್ನು ಕರೆಸಿದಂತಹ ಹೊತ್ತು ಅವರ ಅಪೇಕ್ಷೆಯನ್ನು ಉಲ್ಲಂಘನೆ ಮಾಡಿದ ಈ ಹೊತ್ತಿನಲ್ಲಿ ಕಾಣಿಸಿಕೊಂಡಂತಹ ಹೊತ್ತು ಭಾಗವತರೆ ಹೇಗೆ ದಿನಮಾನ ಶುಭ ಅಶುಭ ಫಲಾಫಲಗಳ ಲೆಕ್ಕವನ್ನು ಸನ್ನಿಧಾನ ಕೇಳಿದ್ದಾದ್ರೆ ಮಾಯಕ್ಕೆ ಉತ್ತರ ಸಿಗುವುದು. ವ್ಯಕ್ತಿಯಲ್ಲಿ ಕೊಟ್ಟಂತಹ ಸೇವೆ ಏನು ರೂಪದೇಶ ಅದನ್ನು